ಕೆಲವು ದಿನಗಳಿಂದ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮುಸ್ಲಿಂ ಮಹಿಳೆಯರು ತಾವು ಆಸ್ಪತ್ರೆಗೆ ಹೋದಾಗ, ಡಾಕ್ಟರ್ ಬಳಿ ಹೋದಾಗ, ಶಾಲೆ ಕಾಲೇಜುಗಳಿಗೆ ಹೋದಾಗ ಅಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಕೇಳ್ತಾ ಇದ್ದಾರೆ. ನಮ್ಮ ಮೊಬೈಲನ್ನು ತೆಗೆದು ಆ ಮೂಲಕ ಒಂದು ಮಿಸ್ಡ್ ಕಾಲ್ ಕೊಡ್ತಾರೆ, ನಮ್ಮ ಹೆಸರು ವಿಳಾಸ ಕೇಳ್ತಾರೆ ಎಂಬ ಒಂದು ವದಂತಿ ಮತ್ತು ಕೆಲವು ಕಡೆಯಲ್ಲಿ ಅದು ಪ್ರತ್ಯಕ್ಷವೂ ಕೂಡ ನಾವು ಕಂಡಿದ್ದೇವೆ. ಇದೇ ರೀತಿಯ ಹಲವು ಘಟನೆಗಳು ಬಂದಾಗ ನಾವು ಸಂಬಂಧಪಟ್ಟವರನ್ನು ಕೇಳಿದಾಗ ನಾವು ಅದು ಸರ್ಕಾರದ ಯೋಜನೆಗಾಗಿ ಜಿಲ್ಲೆಯ ವೆನ್ಲಾಕ್ ಆಸ್ಪತ್ರೆಯವರು ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ, ಅದಕ್ಕಾಗಿ ನಾವು ಅದನ್ನು ಮಾಡಿದ್ದೇವೆ ಅಂತ ಹೇಳಿದರೂ ಕೂಡ ಜನರಲ್ಲಿ ಒಂದು ಆತಂಕ ಮೂಡಿತ್ತು. ಎಲ್ಲಿ ಹೋದರೂ ನಮ್ಮನ್ನು ಪ್ರಶ್ನಿಸುವ ಒಂದು ಸಂದರ್ಭ ನಮಗೆ ಎದುರಾಯಿತು. ಈ ಕಾರಣಕ್ಕಾಗಿ ಪೌರ ಸಮನ್ವಯ ಸಮಿತಿ ಎಂಬ ನಮ್ಮ ಸಂಘಟನೆ, ನಮ್ಮ ಅಧ್ಯಕ್ಷರಾದ ಯೂಸುಫ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ನಾವು ನಿನ್ನೆ DC ಸಾಹೇಬರನ್ನು ಭೇಟಿಯಾಗಿ ಅವರಲ್ಲಿ ಮಾತುಕತೆ ನಡೆಸಿದೆವು. ಅವರಲ್ಲಿ ಕೆಲವು ದಿನಗಳ ಹಿಂದೆ ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಕೂಡ ನಾವು ಅವರಲ್ಲಿ ಪ್ರಸ್ತಾಪಿಸಿದೆವು. ಮೊನ್ನೆ ಉಳ್ಳಾಲದ ನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತರು ಮಹಿಳೆಯರನ್ನು, ಮಕ್ಕಳನ್ನು ಫೋಟೋ ತೆಗೆಯುವುದು, ಅವರ ಮಾಹಿತಿಯನ್ನು ಸಂಗ್ರಹಿಸಿ ಇಡುವ ಕೆಲಸ ಮಾಡಿದ್ದಾರೆ ಎಂಬ ವಿಷಯ ಬಂದಾಗ ಬಹುತೇಕ ಯುವಕರಲ್ಲಿ ಸೇರಿಕೊಂಡು ಒಂದು ಸಂಘರ್ಷದ ವಾತಾವರಣ ಮೂಡಿತ್ತು. ಸಕಾಲಿಕವಾಗಿ ಮಧ್ಯಪ್ರವೇಶ ಮಾಡಿದಂಥ ಉಳ್ಳಾಲದ ಪೊಲೀಸ್ SI ಮತ್ತು ಅವರ ಸಿಬ್ಬಂದಿ ವರ್ಗದವರು ಜನರನ್ನು ಶಾಂತರಾಗಿ ಹೋಗುವಂತೆ ಜನರಿಗೆ ಮನವರಿಕೆ ಮಾಡಿಕೊಡುವ ಮತ್ತು ಅಧಿಕಾರಿಗಳಲ್ಲಿ, ಅಲ್ಲಿನ ಡಾಕ್ಟರ್ಗಳಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿಗಳನ್ನು ಮುಂದಿಟ್ಟು ವಿಷಯ ಕೇಳಿ ಸೂಕ್ತ ಮನವರಿಕೆಯನ್ನು ಮಾಡಿದರೂ ಕೂಡ ಜನರಲ್ಲಿ ಗಲಿಬಿಲಿ ಇನ್ನೂ ಹೋಗಿಲ್ಲ. ಜನರು ಹೇಳ್ತಾ ಇದ್ದಾರೆ, ಅವರು ಸಮಜಾಯಿಷಿಗೆ ಸುಮ್ಮನೆ ಕೊಡ್ತಾ ಇದ್ದಾರೆ ಹೊರತು ಅವರು ತೆಗೆದುಕೊಳ್ಳುತ್ತಿರುವಂತಹ ಮಾಹಿತಿಗಳು ಮತ್ತು ಈ ನಮ್ಮ ಮೊಬೈಲ್ ನಂಬರ್ದಿಂದ NRC ಮತ್ತು CAA ಮತ್ತು NPRಗೆ ಬೇಕಾದಂತಹ ಒಂದು ಕೆಲಸವನ್ನೇ ಅವರು ಮಾಡಿದ್ದಾರೆ. ನಮ್ಮಿಂದಾಗಿ NRC ಜಾರಿಗೆ ಬರುವಂತಾಗ್ತದೆ, ನಮ್ಮಿಂದಾಗಿ CA ಮತ್ತು NPR ಅಲ್ಲಿ ಒಳಗೊಳ್ಳುವಂತಾಗಿದ್ದಂತಹ ಒಂದು ಭೀತಿ ಜನರಲ್ಲಿ ಮನೆ ಮಾಡಿದ್ರಿಂದ ನಿನ್ನೆ ಸಂಜೆ ನಾವು ಹೋಗಿ DC ಸಾಹೇಬರಲ್ಲಿ ಪ್ರಸ್ತಾಪಿಸಿದ್ದೆವು. DC ಸಾಹೇಬರು ಸೂಕ್ತವಾಗಿ ಅಂತಹ NRCಗಾಗಲಿ, CAAಗಾಗಲಿ, NPRಗಾಗಲಿ ನೋಂದಾವಣೆಯನ್ನು ಮಾಡುವಂತಹ ಅಥವಾ ಜನರ ಹೆಸರನ್ನು, ಜನರ ಮೊಬೈಲ್ ನಂಬರನ್ನು ಸಂಗ್ರಹಿಸುವುದಕ್ಕಾಗಿ ನಾವು ಯಾರನ್ನು ನೇಮಕ ಮಾಡಿಲ್ಲ. ಅಂತಹ ಯೋಜನೆಯೇ ಸದ್ಯದ ಮಟ್ಟಿಗೆ ಇಲ್ಲ, ನಮ್ಮ ಮುಂದೆ ಬಂದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಅವರು ಹೇಳಿದರು. ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಆ ಬಗ್ಗೆ ದೃಶ್ಯ ಮಾಧ್ಯಮ ಮತ್ತು ಅಕ್ಷರ ಮಾಧ್ಯಮ ಎರಡರಲ್ಲೂ ಕೂಡ ಈ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕಿದ್ದೇನೆ, ಸ್ಪಷ್ಟೀಕರಣ ಹೇಳಲಿದ್ದೇನೆ ಅಂತ ಹೇಳಿದರು. ಆ ಮೂಲಕ ನಾವು ನಿನ್ನೆ ಅದನ್ನು ಪತ್ರಿಕೆಗಳಲ್ಲಿ ನಾವು ಆ ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ನಾವು ಇವತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಿದ್ದೇವೆ. ಎಲ್ಲ ಪತ್ರಿಕೆಗಳು ಅದನ್ನು ಒಂದು ಆದ್ಯತೆಯ ಮೇಲೆ ಪ್ರಕಟಿಸಿದೆ. ಆ ಕಾರಣಕ್ಕಾಗಿ ನಾವು ಸ್ಥಳೀಯ ಎಲ್ಲ ಪತ್ರಿಕೆಗಳ ಸಿಬ್ಬಂದಿ ವರ್ಗಕ್ಕೂ, ಅದರ ಪತ್ರಕರ್ತರಿಗೂ ಮತ್ತು ಅದರ ಮಾಲಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ.